ಬ್ರಾಹ್ಮಣ ಸಮಾಜದ ವೃದ್ಧರೋರ್ವರ ಶವ ಸಂಸ್ಕಾರವನ್ನ ನಡೆಸಲು ಕುಟುಂಬದವರು ಅಸಹಾಯಕತೆ ವ್ಯಕ್ತಪಡಿಸಿದ ಕಾರಣದಿಂದ ಸಮಾಜ ಸೇವಕ ವಿಶುಶೆಟ್ಟಿ ಅಂಬಲಪಾಡಿ ಅವರು ಪುರೋಹಿತರ ಮೂಲಕ ಅಂತ್ಯ ಸಂಸ್ಕಾರವನ್ನ ನಡೆಸಿ ಮುಕ್ತಿ ದೊರಕಿಸಿದ ಘಟನೆ ಬುಧವಾರ ನಡೆದಿರುವುದು ಬೆಳಕಿಗೆ ಬಂದಿದೆ. ಸಮಾಜ ಸೇವಕರ ಕಾರ್ಯವು ಸಾರ್ವಜನಿಕರ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಿತೆಗೆ ಅಗ್ನಿ ಸ್ಪರ್ಶ ಪ್ರಕ್ರಿಯೆಗಳನ್ನ ಮೂಡಬಿಟ್ಟು ರಾಮನಾಥ ಭಟ್ ಅವರು ನೆರವೇರಿಸಿದ್ರು. ಇನ್ನು ಪುರೋಹಿತರು ಸಂಸ್ಕಾರ ವಿಧಿ ಕಾರ್ಯವನ್ನ ಸೇವಾ ರೂಪದಲ್ಲಿ ನಡೆಸಿದ್ರು. ಶವ ಸಂಸ್ಕಾರದ ಮುಂದಾಳತ್ವವನ್ನ ವಹಿಸಿದ ವಿಶುಶೆಟ್ಟಿ ಅವರು ಶವ ಸಂಸ್ಕಾರ ಕಾರ್ಯಕ್ಕೆ ತಗುಲಿದ ಎಲ್ಲ ಖರ್ಚು ವೆಚ್ಚಗಳನ್ನ ಭರಿಸಿದ್ರು. ಸಾಮಾಜಿಕ ಕಾರ್ಯಕರ್ತ ತಾರನಾಥ್ ಮೇಸ್ತಾ ಶಿರೂರು ಸಂಸ್ಕಾರ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಸಹಕರಿಸಿದ್ರು.